ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 16. ನೀವೇನಾರು ಮುಂಚಿನ 15 ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಫಸ್ಟ್ 15 ಭಾಗಗಳನ್ನು ನೋಡ್ಬಿಟ್ಟು ಭಾಗ 16 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋನ ಇಷ್ಟ ಆಗುತ್ತೆ. ಬನ್ನಿ, ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಇವತ್ತಿಗೆ ಅದೆಡ್ರಿ 30,000 ಚಟ್ನಿ ಕಾಲಾಗೋತು, ಎಲ್ಲ ಖರ್ಚಾಗೋತು. ನಾನಂತೂ ಚೆನ್ನಾಗಿ ಮಜಾ ಮಾಡಿದೆ ಅವಳ ದುಡ್ಡಲ್ಲಿ. ಇನ್ನೊಂದ್ಸಲ ಏನಾರ ಮಾಡ್ಬಿಟ್ಟು ಆ ಹುಡುಗಂತ ಮೊಬೈಲ್ ಕಿತ್ಕೊಂಡ್ಬಿಟ್ಟು ಇನ್ನೊಂದು ಯಾವ್ದಾರು ಬೇರೆ ಅಪ್ಲಿಕೇಶನ್ ಅಲ್ಲಿ ಇನ್ನೊಂದು 30,000 ಲೋನ್ ತಗೊಂಡ್ಬಿಟ್ರೆ ಇನ್ನೊಂದು 3 ತಿಂಗಳು ಆರಾಮಾಗಿ ಮಜಾ ಮಾಡ್ಬೋದು. ಎಲ್ಲಿದೆಯೇ ಮನೆ ಹಳ್ಳಿ? ಬರ ಇಲ್ಲಿ. ಯಾವಳೆ ಅವಳು? ನನ್ನ ಮನೆ ಹಳ್ಳಿನದು? ಓ ನೀನೇನೆ? ಯಾಕೆ ಹೆಂಗೈತೆ ಮೈಗೆ? ನನ್ನ ಮೈ ಏನೋ ಕರೆಕ್ಟ್ ಆಗಿ ಐತೆ, ನಿನ್ನ ಮೈ ಸ್ವಲ್ಪ ಕೊಬ್ಬಿರಂಗೈತೆ. ಆ ಕೊಬ್ಬು ಬೆಳೆಸ್ಬಿಟ್ರೆ ಕಿತ್ತೋದ್ ಮುಂಡಿಗೆ ಸರಿ ಆಗುತ್ತೆ. ಇಲ್ಲಿ ಯಾವಾಗ ಹೇಳ್ತಾ ಇದೀಯ ಕಿತ್ತೋದ್ ಮುಂಡೆ ಅಂತವ? ನೀನು ಕಡೆ ಮನೆಯಾಳ ಮುಂಡೆ. ಏನಂದಾಗಿ? ಮನೆಯಾಳ ಮುಂಡ? ನಾನ ಮನೆಯಾಳ ಮುಂಡೆ ನೀನೆ? ನನ್ 30,000 ದೋಚಿದ್ಯಲ್ಲ, ದೋಚ್ಬಿಟ್ಟು ಮನೆ ಹಾಳು ಮಾಡಿದ್ಯಲ್ಲ, ಮನೆ ಹಾಳು ಮುಂಡೆ ನಾನ ನೀನ? ಏನಂದೆ? 30,000 ದೋಚಿದಿನ? ನನಗೇನ ಅಂತದ್ದು? ನಮ್ಮನೆ ದುಡ್ಡು ಕೊಳ್ತಾ ಬಿದ್ದೈತಿ, ನನಗೇನ ಅವ್ರ ದುಡ್ಡು ಬರ್ಕೊಳ್ಳೋಂಥದ್ದು? ಇಲ್ಲಿ ಯಾವಾಗ ಹೇಳ್ತಾ ಇದೀಯಾ? ನೀ ಸೊಲ್ಲ ಅಡಗ ಅನ್ನ ತಿನ್ನ ಬಾಲಿ ಏನ್ ಮಾತಾಡ್ತೀಯ? ಏನ್ ಸುಳ್ಳು ಹೇಳ್ತೀಯ? ನಿನ್ ಯಾಗ ಬಿದ್ದೋಗ ನಮ್ ದುಡ್ಡೇ ಬೇಕಾಯ್ತಾ? ವಯಸ್ಸಾದ್ರ ದುಡ್ಡೇ ಬೇಕಾಯ್ತಾ? ಕೂಲಿ ಮಾಡಿದ್ರೆ ಇವತ್ತು 300-400 ರೂಪಾಯಿ ದುಡಿತಾರ ಹೆಣ್ಮಕ್ಳುಗಳು. ನಿನ್ ಯಾಗ ಬಿದ್ದೋಗ ನಿನ್ಗೇನ ಬಂದೈತೆ ದಾಡಿ? ಒಳ್ಳೆ ಕತ್ತೆ ಇದ್ದಂಗ ಇದೆಯಲ್ಲ, ಓ ದುಡಿಯಕೇನೆ ಇಂತ ಮನೆ ಕೆಲಸ ಮಾಡ್ತೀಯ? ನಿನ್ ಯಾಗ ಬಿದ್ದ ನೆಲ್ಲಿಕಾಯಾಗ ಹೋಗ. ಅದ್ ಯಾವ ನಿನ್ ದುಡ್ಡು ಬರ್ಕೊಂಡು ಹೇಳು? ಅವಳ ಮನೆ ಮುಂದ್ಕೊಂಡು ಬೊಗಳೋಗು, ನಮ್ಮನೆ ಮುಂದ್ಕೊಂಡೆ ಮಗ ಇಲ್ಲಿ ಉತ್ತರ ಬೆಳೆದ ಮಗಳ್ತಾ ಇದೀಯಾ? ಕಳ್ಳಾಯೇ, ನೀನ ನನ್ 32,000 ರೂಪಾಯಿ ನುಂಗಿ ನೀರ್ ಕುಡ್ದಿರೋದಕ್ಕೆ ಕಣೆ ನಿಮ್ಮನೆ ಮುಂದ್ಕೊಂಡು ಬೈತಾ ಇರೋದು. ಒಳ್ಳೆ ಮಾತಲ್ಲಿ ನ್ಯಾಯವಾಗಿ 32,000 ರೂಪಾಯಿ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮಾತ್ರವ ನಿನ್ ರಾಜಾರ ಬಿಡಿಸ್ಬಿಡ್ತೀನಿ ಕಿತ್ತೋದ್ ನೋಡಿ. ನಿನಗೇನ್ ತಲೆಗೆ ಕೆಟ್ಟೈತಾನೆ? ಬುಲ್ ಲೂಜ ಆಯ್ತಾನೆ? ಅವಾಗಿಂದ ಹೇಳ್ತಾ ಇದೀನಿ, ನಾಳೆ ತಾನೆ ನಿನ್ ದುಡ್ಡ. ಅದ್ ಯಾವ ತಗೊಂಡವಳು ಅವಳ ತಗ ಕೇಳಾಗು, ನಂತ ಹೆಂಗ್ ಕೇಳ್ತಿ ಅಲ್ಲಿ? ಕಳ್ಳ ಹುಡಿ, ಕಳ್ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ ತಕ್ಷಣವ ಯಾರಿಗೂ ಗೊತ್ತಾಗಲ್ಲ ಅಂದ್ಕೋಬೇಡ. ಎಲ್ಲ ಚೆಕ್ ಮಾಡಿಸ್ಕೊಂಡೆ ಬಂದಿರೋದು, ಎಲ್ಲ ಬ್ಯಾಂಕ್ ತಕೋಗಿ ಎಲ್ಲ ತೆಗಿಸ್ಕೊಂಡೆ ಬಂದಿದೀವಿ. ನೀನೇ ಇಂತ ಮನೆ ಕೆಲಸ ಮಾಡಿರೋ ಅಂತ ಗೊತ್ತಾಯತ್ತೆ. ಸುಮ್ನ ಬಾಯಿ ಮುಚ್ಕೊಂಡು 32,000 ರೂಪಾಯಿ ಅಣಿದ್ರೆ ಸರಿ. ಈಗ ಇಲ್ಲ ಅಂದ್ರೆ ಮಾತ್ರವ ಕತ್ತನೆ ಬೇರೆ ಆಗುತ್ತೆ ಲೋಪರ್ ಲೌಡಿ. ನೀನ್ ಬ್ಯಾಂಕ್ ತಕಾರ ಹೋಗ್ತಾ ವಿಷಯ, ಪೋಸ್ಟ್ ಆಫೀಸ್ ತಕಾರ ಹೋಗ್ತಾ ವಿಷಯ, ನನಗೇನು? ನಾನ್ ತಾಂಡು ಇಲ್ಲ ಅಂತ ದುಡ್ಡು ಇಲ್ಲ, ಸುಮ್ ಬಾಯಿ ಮುಚ್ಕೊಂಡು ಹೋಗ್ತಾ ಇರ್ಲಿಂದವ. ಏನಂದೆ? ನೀನ್ ತಾಂಡಿಲ್ವಾ? ಇಲ್ಲ ಕಣೆ, ನಾನ್ ತಾಂಡಿಲ್ಲ. ಹೌದಾ? ಗೌರಿ ಕರ್ಕೊಂಬರಲಿ ಆ ತಾಟ್ಕಿತ್ತಿ ಅಂತ ಅಣ್ಣ. ನೀನೇ ಬೊಗಳೆ, ಅವ್ರ ದುಡ್ಡ ತಾಂಡಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವತ್ತೇನಾಯ್ತು ಅಂತ ನೀನೇ ಹೇಳು, ನಿಜ ಹೇಳು. ಮಾದೇವಿ, ಅವತ್ತೇನೇ ಮೊಬೈಲಿಗೆ ಬರಂಗ್ ಮಾಡ್ಕೊಂಡಲೆ 30,000 ನಿನ್ನ ಅಕೌಂಟ್ಗೆಲ್ಲ ಹಾಕ್ಕೊಂಡಲೆ. ಸುಮ್ ಕೊಡೆ, ದೊಡ್ಡರಂಗಜ್ಜಿ ನನ್ನ ಗಿಡ್ಕೊಂಡು ನಾಯಿ ಕೊಡ್ದಂಗೆ ಕೊಡುತ್ತೆ ಎತ್ಕೊನೆ. ಸುಮ್ ಕೊಟ್ಬಿಟ್ಟೆ ಒಜ್ಜಿ ದುಡ್ಡ. ಏನಂದೆ? ತಾಡ್ಕಿತ್ತಿ ಅಂತಾಳೆ ಮೊಬೈಲಲ್ಲಿ 30,000 ಬರಂಗ್ ಮಾಡ್ಕೊಂಡ? ಯಾಕೆ ಹೆಂಗೈತ್ ಮೈಗೆ? ಮೊಬೈಲ್ ಇಸ್ಕೊಂಡು ಹುಡುಗಂತ ಅದೇನ ಮಾಡ್ತಿದ್ದಲ್ಲ ಇವಳು, ಈಗ ನನ್ನ ಮೇಲೆ ಸುಳ್ಳು ಹೇಳ್ತೀಯ? ಓ ಅಪ್ಪನ್ನ ನನ್ನ ಮೇಲೆ ಇಲ್ದಿದ್ದಾರ ಹೇಳ್ಬಿಟ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಮಾದೇವಿ, ಸುಮ್ನೆ ಯಾಕೆ ಸುಳ್ಳು ಹೇಳ್ತೀಯ? ಸುಮ್ ಕೊಟ್ಬಿಟ್ಟೆ ಒಜ್ಜಿ ದುಡ್ಡ. ಒಜ್ಜಿಗೆಲ್ಲ ಗೊತ್ತಾಯ್ತು ಕಣ, ನೀವ್ ಹೊಡ್ಕೊಂಡ್ರ ದುಡ್ಡ. ಸುಮ್ ಕೊಡೆ, ಸುಳ್ಳು ಹೇಳ್ಬೇಡ. ಇಲ್ದಿದ್ದೆ ನಿನ್ ಇದ ತಂದ್ಕೊಡೋಣ. ಹೇಳ್ತಾ ಇದೀನಿ ನಾನು ತಾಂಡಿಲ್ಲ ಅಂತ. ಅವ್ರ ಜೊತೆ ಸೇರ್ಕೊಂಡು ನೀನು ನಾಟಕ ಆಡ್ತಾ ಇದೀಯಾ? ನನ್ನ ಹತ್ರ ನನಗೆ ಸುಳ್ಳು ಹೇಳಕ್ ಬರ್ತಾ ಇದ್ದೀರಾ? ನೀನೇ ನಿನ್ನ ಅಕೌಂಟ್ಗೆ ಹೋಗಿ ಮಾಡ್ಕೊಂಡಿರ್ಬೇಕು. ಕೊಡೋಕ್ ನೀನೇ ನನಗೇನ್ ಹೇಳ್ತೀಯ? ಕೊಡು ಅಂತ ಇಲ್ಲಿ ನಂತೆ ಎಲ್ಲ ಐತಿ ಬೆಳಕಾಲಿ. ಏನೋ ನನ್ನ ಅಕೌಂಟ್ಕ? ಅದೆಷ್ಟು ಸುಳ್ಳು ಹೇಳ್ತೀಯ? ನನ್ ಕಣ್ ಮುಂದೆನೆ 5 ನಿಮಿಷಕ್ಕೆ ನಿನ್ನ ಅಕೌಂಟ್ಗೆ 30,000 ಹೋಗಿ ಮಾಡ್ಕೊಂಡಿದೀಯಾ? ಮಾಡ್ಕೊಂಬಿಟ್ಟು ಮಟನ್ ತಂದು ಚೆನ್ನಾಗಿ ತಿಂದಿದೀಯಾ? ಈಗ ಅನ್ನದ್ರಿಗೆ ಗೊತ್ತಿಲ್ದಳಂಗೆ ನಿನ್ನ ಕಡ್ಕೊಳ್ಬೇಕು ಅಂತ ಸುಳ್ಳು ಹೇಳ್ತೀಯಲ್ಲ. ಅದೇನ್ ಸುಳ್ಳು ಹೇಳ್ತೀಯ? ಸುಮ್ ಕೊಡೆ ಒಜ್ಜಿ ದುಡ್ಡ. ಇದಾರ ಇಬ್ಬರಿಗೂ ಗ್ರಾಚಾರ ಬಿಡಿಸುತ್ತ ಅಷ್ಟೇ. ಮಾದೇವಿ, ನಿನ್ನ ಅಕೌಂಟ್ಗೆ 32,000 ರೂಪಾಯಿ ಹೋಗಿರೋದು ಎಲ್ಲ ಬ್ಯಾಂಕ್ ಹೋಗಿ ಸ್ಟೇಟ್ಮೆಂಟ್ ಎಲ್ಲ ತೆಗಿಸಿ ಬಂದಿದೀವಿ, ಎಲ್ಲ ಪ್ರೂಫ್ ಐತೆ. ಒಳ್ಳೆ ಮಾತ್ರ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ಮಾತ್ರ ಕಥನೆ ಬೇರೆ ಆಗುತ್ತೆ. ಆಮೇಲೆ ಅನುಭವಿಸ್ತೀಯ. ನೀನೇ ಹೇಳ್ತೀನಿ ಕೇಳು, ಸುಮ್ನೆ ಒಜ್ಜಿ ದುಡ್ಡು ಕೊಟ್ಬಿಡು. ನಂತ ಇಲ್ಲೂ ಇಲ್ಲ, ನಾನು ಕೊಡೋದು ಇಲ್ಲ. ಅದೇನ್ ಕಿತ್ಕೊ ಹೋಗ್ರೆ, ನಾನು ನೋಡೇ ಬರ್ತೀನಿ. ನೀನ್ ಯಾಗ ಬಿದ್ದೋಗ, ನೀನ್ ಸೊಲ್ಲ ಅಡಗ, ನಿಂಗ್ ಬರ್ಬಾರ್ದು ಬರ, ನಿನ್ ಮನೆ ಹಾಳಾಗೋಗ, ನಿಂಗ್ ಒಳ್ಳೇದಾಗುತ್ತೇನೆ. ನಮ್ ಕಣ್ಣೀರ್ ಶಾಪ ತೊಡ್ತಾ ಇರುತ್ತಾ ನೋಡುವಂತಿರೋ ಭಗವಂತ ನಿಂಗೆ ಎಂತ ಶಿಕ್ಷೆ ಕೊಡ್ತಾನೆ ಅಂತವ. ನೀನ್ ಯಾಗ ಬಿದ್ದೋಗ ನೀಯತ್ತ ದುಡ್ಕೊಂಡ್ ತಿನ್ನಕೇನ ರೋಗ ಗಂಡ್ಗು ಹೆಂಡ್ತಿಗುವ ಉತ್ಕು ಬರ ಇಂತ ಮನೆ ಕೆಲಸ ಮಾಡ್ಕೊಂಡ್ ಬರ್ತಿರಲ್ಲ. ನೀನ್ ಸೊಲ್ಲ ಅಡಗ, ನಿಂಗ್ ಬರ್ಬಾರ್ದು ಬರ, ನಿಂಗ್ ಆಪತ್ ಬಂದ್ ಚಾಪ ಸುತ್ಕೊಂಡ್ ಹೋಗ. ಹೋಗೆ ನಾಯಿ ಬೊಗಳಿಕ, ನೀ ಬೊಗಳ ತಕ್ಷಣ ನನಗೇನ್ ಶಾಪ ತಟ್ಟಕ್ ಹೋಗಲ್ಲ, ನನಗೇನ್ ಅವಕ್ಕ ತಲೆನ ಕೆಡ್ಸೋಣ. ಬೊಗಳಿಕೆ ಹೋಗು. ಅಜಯ್ ಬಾರಾಜಿ, ಇವಳಿಗೆ ಒಳ್ಳೆ ಮಾತ್ರ ಕೇಳಲ್ಲ ಅಂತ ಕಾಣುತ್ತೆ. ಇವಳಿಗೆ ಅದೇ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತೈತೆ. ಬಾಯ್ಲಿ ಮಾಡ್ತೀನಿ ಅವಳಿಗೆ. ಹೋಗ್ರೆ, ಕಂಡಿದೀನಿ ನಿಮ್ಮಂತ ಕುಂದಿಗಳನ್ನ ಎಷ್ಟ ನೋಡಿದ ನನ್ನ ಲೈಫಲ್ಲಿ ನಾನು. ಅದೇ ಮಾಡ್ಕೆ ಹೋಗ್ರೆ. ಈಗ ಏನ್ ಮಾಡೋದೆ ಗೌರಿ? ಆ ಮನೆ ಹಾಳು ಮುಂಡೆ ನಾನ್ ತಗೊಂಡಿಲ್ಲ ಅಂತ ಸುಳ್ಳು ಹೇಳ್ತಾಳೆ, ದುಡ್ಡೇ ಕೊಡ್ತಾಳವಲೆ. ಈಗ ಏನ್ ಮಾಡೋದೆ? ಅಯ್ಯೋ, ಅವ್ರು ಕೊಡ್ಲಿಲ್ಲ ಅಂದ್ರೆ ಬಿಡಾರು? ಬಾ, ನನಗೆ ಹೆಂಗ್ ವಸೂಲಿ ಮಾಡ್ಬೇಕು ಅಂತ ಗೊತ್ತೈತೆ. ಪೊಲೀಸ್ ಸ್ಟೇಷನ್ ಹೋಗೋಣ, ಬಾ ಕಂಪ್ಲೇಂಟ್ ಕೊಡೋಣ.
ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಐತಲ್ಲ, ಪ್ರೂಫ್ ಎಲ್ಲ ಐತಲ್ಲ. ಆಮೇಲೆ ತಾಡ್ಕಿತ್ತಿನೂ ಹೇಳ್ತಾಳಲ್ಲ, ಏನೇನಾಯ್ತು ಅಂತ ಎಲ್ಲ ಹೇಳ್ತಾಳೆ. ಬಾ ಸಾಕ್ಷಿಗಿದ್ದಾಳಲ್ಲ, ಎಲ್ಲ ಹೇಳೋಣ. ಅವರೇ ಬಂದಾಗ ಒದ್ದಾಡ್ಕೊಂಡು ಹೋಗ್ತಾರೆ. ಈಗ ದುಡ್ಡು ವಾಪಸ್ ಕೊಡಿಸ್ತಾರಿಲ್ಲ ಅಂದ್ರೆ ದುಡ್ಡು ಕೊಡ್ದಿರ ಪರವಾಗಿಲ್ಲ, 2-3 ವರ್ಷ ಜೈಲ್ಗೆ ಹಾಕ್ಲಿ, ಜೈಲಾಗ ಕೊಯ್ಲಿ, ಯಾವ ಬುದ್ಧಿ ಬರುತ್ತೆ ಅವಳಿಗೆ. ಹ್ಞೂ ನಡಿ, ಹಂಗೆ ಮಾಡೋಣ. ಅವಳಿಗೆ ಹಂಗ್ ಮಾಡ್ರೆ ಸರಿ, ಅದು ಒಳ್ಳೆ ಮಾತಲ್ಲಿ ಅವಳು ಕೇಳಲ್ಲ. ಅವಳನ್ನ ಜೈಲಾಗ 2-3 ವರ್ಷ ಕಳಿಸ್ಬಿಟ್ರೆ ಅವಳೇ ಬುದ್ಧಿ ಕಳೀತಾಳೆ. ಏ ನಿಂತ್ಕೊಂಡು ಏನ್ ನೋಡ್ತಿದೀಯ? ತಾಡ್ಕಿತ್ತೆ ಅಂತಾಳೆ ಮಾರೇ.